ಮತಗಳ ಎಣಿಕೆ ಮುಗಿಯುವ ಹಂತದಲ್ಲಿದೆ. 16ನೇ ಸುತ್ತು ಎಣಿಕೆ ಪೂರ್ಣಗೊಂಡಾಗ ಸಾಧಾರಣ 14,000 ಮತಗಳ ಅಂತರದಿಂದ ನಾನು ಮುಂದಿದ್ದೇನೆ ಅಂತ ಮಾಹಿತಿ ಬಂದಿದೆ. ಈಗಾಗಲೇ ನಾನು ಕೌಂಟಿಂಗ್ ಸೆಂಟರ್ಗೆ ಹೋಗ್ತಾ ಇದ್ದೇನೆ. ನಿಜವಾಗಿ ನಾನು ಜಯಗಳಿಸ್ತೇನೆ. ಈ ಜಯ ನನ್ನ ಕ್ಷೇತ್ರದ ಎಲ್ಲ ನನ್ನ ಕಾರ್ಯಕರ್ತರಿಗೆ ಮತ್ತು ನನ್ನ ಎಲ್ಲ ಕ್ಷೇತ್ರದ ಜನರಿಗೆ ಸಂತ ಜನತೆ ಸಂದರ್ಭದಲ್ಲಿ ಹೇಳಿಕೆ ತಿಳುವಳಿಕೆ. ಎರಡನೇ ಬಾರಿಗೆ ಅವಕಾಶ ಸಿಕ್ಕಿರುವಂಥದ್ದು ಹೇಗೆ? ಎರಡನೇ ಬಾರಿಗೆ ನಾನು ಈ ಸಲ ಏನು ಪ್ರಥಮ ಬಾರಿಗೆ ಮಾಡಿದ ಅಭಿವೃದ್ಧಿ ಇದೆ ಅದೇ ನನಗೆ ಶ್ರೀರಕ್ಷೆ ಆಯಿತು, ಅದೇ ನನಗೆ ಪೂರಕವಾಯಿತು ಜಯಗಳಿಸಲಿಕ್ಕೆ. ಅದರಿಂದ ಎಲ್ಲಿ ಹೋದರೂ ನನಗೆ ಒಳ್ಳೆಯ ಸ್ಪಂದನ ಸಿಗ್ತಾ ಇತ್ತು. ಅಭಿವೃದ್ಧಿ ಮಾಡಿದ್ದೇನೆ ಇಡೀ ಕ್ಷೇತ್ರವನ್ನು. ಅಭಿವೃದ್ಧಿ ನನಗೆ ಜಯದ ಬಾಗಿಲು. ಸರ್ಕಾರ ಬರುವ ರಾಜ್ಯದಲ್ಲಿ ಹಿನ್ನಡೆ ಆಗಿದೆ, ಬಿಜೆಪಿ ಸರ್ಕಾರ ಬರುವ ಸ್ವಲ್ಪ ಹಿನ್ನಡೆ ಆಗಿದೆ, ಇಲ್ಲ ಅಂತಿಲ್ಲ. ಸರ್ಕಾರ ಬಂದಿದ್ರೆ ನಮಗೆ ಬಹಳ ಒಳ್ಳೆಯದಿತ್ತು ಕೆಲಸ ಮಾಡಲಿಕ್ಕೆ. ನೋಡುವ ನಮ್ಮ ಮೇಲಿನ ಇರುವವರು ಇನ್ನು ಕಡೆ ಕಳಿಕೆಯಲ್ಲಿ ಏನಾಗ್ತದೆ ಅಂತ ನೋಡಬೇಕಾಗಿದೆ. ಕಾಂಗ್ರೆಸ್ನ ಗ್ಯಾರಂಟಿಗಳು ಏನಾದರೂ ಎಫೆಕ್ಟ್ ಆಯ್ತಾ? ಆಗಿರ್ಬೋದು, ಕೆಲವರು ಅದನ್ನು ನಂಬಿರ್ಬೋದು, ಸುಳ್ಳನ್ನು ನಂಬಿರ್ಬೋದು ಸತ್ಯ ಅಂತ. ಆದರೆ ಇನ್ನವರದ್ದು ಸರ್ಕಾರ ಬಂದರೆ ಅದನ್ನು ಹೇಗೆ ಕೊಡ್ತಾರೆ, ಅದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಇರೋದು.